ರಿಷಬ್ ಶೆಟ್ಟಿ ಅವರು ಇಷ್ಟೇ ಹೇಳಿದ್ರೆ ಸಾಕ. ಇವರ ಪ್ರಥಮ ಹೆಸರು ಪ್ರಶಾಂತ್ ಶೆಟ್ಟಿ. ಪ್ರಶಾಂತ್ ಶೆಟ್ಟಿ ಆಗಿದ್ದವರು ಸಿನಿಮಾ ರಂಗಕ್ಕೆ ಬಂದು ರಿಷಬ್ ಶೆಟ್ಟಿ ಅವರಾದರು. ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಅವರು ಅದನ್ನು ಅವರೇ ಹೇಳಿಯಾರು, ದಾಖಲೆಯ ಒಂದು ಕಲೆಕ್ಷನ್ ಆದಂತಹ ಸಿನಿಮಾವನ್ನು ನಮಗೆ ಕಾಣಿಸಿಕೊಟ್ಟಂತವರು ರಿಷಬ್ ಶೆಟ್ಟಿ ಅವರು. ಇದು ಕನ್ನಡ ರಂಗಕ್ಕೆ ಹೆಮ್ಮೆ ಅಂತ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ. ಅಷ್ಟೇ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಕೂಡ ಇದಕ್ಕೆ ಬಂದಿದೆ. ಎಷ್ಟೋ ಕಷ್ಟದ ಜೀವನದಲ್ಲಿ ಅವರು ಮುಂದುವರೆದು ಬಂದವರು. ನಮ್ಗೆ ಗೊತ್ತು ಅವರ ಬಗ್ಗೆ. ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ನೀರಿನ ಬಾಟ್ಲಿ ಹಂಚುತ್ತಾ ಇದ್ರಂತೆ ಅವರು. ಅಷ್ಟು ಕಷ್ಟದಲ್ಲಿ ಜೀವನ ಮಾಡಿ ಈ ಸಾಧನೆಗೆ ಏರಿದ್ದಾರೆ. ನಮ್ಮೆಲ್ಲರ ಕಣ್ಮಣಿ. ಹೌದು, ಇನ್ನು ಬಾಕಿ ಉಳಿದಿದ್ದನ್ನು ಅವರೇ ಹೇಳ್ತಾರೆ. ಜೋರಾದ ಕೈಚಪ್ಪಾಳೆಯ ಮೂಲಕ ಅವರನ್ನು ಇಲ್ಲಿಗೆ ಸ್ವಾಗತಿಸಿ, ದಯವಿಟ್ಟು ಒಂದೇ ನಿಮಿಷ ರಿಷಬ್ ಶೆಟ್ಟಿ ಅವರಿಗೆ ಪುರುಷೋತ್ತಮ ಭಂಡಾರಿಗಳು ಹಾಗೂ ಸುದೇಶ್ ಅಯ್ಯಗಳು ಒಂದು ಗೌರವ ಮಾಡಿ ಆಮೇಲೆ ಅವರು ಎರಡು ಮಾತಾಡಬೇಕಾಗಿ ವಿನಂತಿ. ಒಂದೇ ನಿಮಿಷ. ಅಲ್ಲ, ನಾವು ಹೇಳಬೇಕಾಗಿ ಇಲ್ಲ, ಅವರು ಎದ್ದು ನಿಂತ ಕೈ ಚಪ್ಪಾಳೆ ತನ್ನಿಂತಾನೆ ತಡ್ತಾರೆ. ಯಾಕೆಂತ ಹೇಳಿದ್ರೆ ಈಗ ಕೇವಲ ಕರಾವಳಿ ಮಾತ್ರ ಅಲ್ಲ, ಇಡೀ ವಿಶ್ವ ಕೈ ಚಪ್ಪಾಳೆ ತಡ್ತದೆ ಅವರಿಗೆ. ಕಾಂತಾರದ ಮೂಲಕ ಇಡೀ ನಮ್ಮ ಕರಾವಳಿಯ ಜಗತ್ತನ್ನು ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ಪುರುಷರು. ದಯವಿಟ್ಟು ಶಶಿಯನ್ನ ಹಾಗೂ ಸದಸ್ಯ ಶಿಕ್ಷಕರು ನಿಮಗೆ ವೇದಿಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂದಿರುವಂತಹ ಸಭಿಕರಿಗೆ, ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ನಮಸ್ಕಾರ. ಯಾಕಂತಂದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ವೇದಿಕೆ ಮುಂದಿರೋರು ಬಹಳ ಮುಖ್ಯ. ಹಾಗಾಗಿ ನಾನು ಕೇಳ್ತಾನೆ ಇದ್ದೆ, ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ನಡೀತಾ ಇದೆ ಅಂತ. ಆಗಲೇ ಸದಾಶಿವಣ್ಣ ಹೇಳಿದ್ರು, ಆ್ಯಕ್ಚುಲಿ ಇವತ್ತಿನ ಕಾರ್ಯಕ್ರಮದ ಈ ವೇದಿಕೆ ಮೇಲಿರೋ ಸ್ಟಾರ್ ಅಂದರೆ ಸದಾಶಿವಣ್ಣನೇ. ಹೈಯೆಸ್ಟ್ ಕ್ಲಾಪ್ ಸಿಕ್ಕಿರೋದು ಅವ್ರಿಗೆ. ಸೊ ಇಷ್ಟೊತ್ತು ತನಕನೂ ನೀವು ಇದ್ದೀರಾ ಅಂತಂದರೆ ಇದು ಎಂಥ ಕಾರ್ಯಕ್ರಮ ಅನ್ನೋದನ್ನು ಅದು ಹೇಳುತ್ತೆ ಅಂತ. ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಲೀಸ್ ಆದಾಗ ಪಟ್ಲ ಫೌಂಡೇಶನ್ ಇದೇ ಕಾರ್ಯಕ್ರಮ, ಇದೇ ವೇದಿಕೆಗೆ ನಾನು ಕರೆದಿದ್ರು. ಆಗ ಸಹ ಬಂದಿದ್ದೆ ನಾನು. ಆಯಿತು, ಒಂದು 3-4 ವರ್ಷ ಆದಮೇಲೆ ಈಗ ಮತ್ತೆ ಬರ್ತಾ ಇದ್ದೀವಿ. ಸತೀಶ್ ಅಣ್ಣ ಫೋನ್ ಮಾಡಿದ್ರು, ಪ್ರವೀಣ್ ಅಣ್ಣ ಅವಾಗ ಹೇಳ್ತಾ ಇದ್ರು, ಸುಮಾರು ಕಾರ್ಯಕ್ರಮ ಇತ್ತು ಹೋಗ್ತಿರಲಿಲ್ಲ ಅಂತ. ಅಂದರೆ ಸರಿಯಾಗೋದಿಲ್ಲ ಅಂತ ಏನಿರಲಿಲ್ಲ, ಅಲ್ಲಿ ಹೋಗೋ ಪುರುಷೊತ್ತಾಗ್ತಿರಲಿಲ್ಲ ಅಷ್ಟೇ. ಸೊ ಕಾರಣ ಅಷ್ಟೇ, ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಮೋಸ್ಟ್ಲಿ ಕಾಂತಾರ ಒಂದೇ ಸಿನಿಮಾ ಅನ್ಸುತ್ತೆ, ಅದು ಸೆಲ್ಫ್ ಮೇಡ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗಿ ಅದ್ರ ಪಾಡಿಗೆ ಅದೇ ರಿಲೀಸ್ ಆಗ್ತಾ ಹೋಗ್ಬಿಡುತ್ತೆ, ಬೇರೆ ಬೇರೆ ರಿಲೀಸಲ್ಲಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಅದಕ್ಕೆ ಕಾರಣ ನಾನು ನಮ್ದಂತ ಸಿನಿಮಾದಲ್ಲಿ ತೋರಿಸ್ದಂತ ಆ ದೈವ ಮತ್ತೆ ಆ ದೈವದ ಶಕ್ತಿ ಅಂತ ಅನ್ಕೊಳ್ತೀನಿ ನಾನು. ಇಲ್ಲ ಅಂದರೆ ಇದು ಮಾಮೂಲಿ ಒಂದು ಕನ್ನಡದಲ್ಲಿ ಒಂದು 250-300 ಸಿನಿಮಾ ರಿಲೀಸ್ ಆಗುತ್ತೆ. ಆದರೆ ಇದೇ ಯಾಕೆ ಸ್ಪೆಷಲ್ ಆಗುತ್ತೆ, ಇದೇ ಯಾಕೆ ದೇಶ ವಿದೇಶಗಳಿಗೂ ತಲುಪುತ್ತೆ, ಇಷ್ಟು ಜನರಿಗೆ ತಲುಪುತ್ತೆ ಅನ್ನೋದು ನಾನು ಆವಾಗಲೇ ಹೇಳ್ತಿದ್ರಲ್ಲ, ಭಟ್ರು ಹೇಳಿದಾಗೆ ನಾನು ಕೇಳಿದಾಗ ನಾನು ಅದನ್ನೇ ಹೇಳಿದ್ದು, ನನಗೂ ಗೊತ್ತಿಲ್ಲ ಅದು ಹೆಂಗಾಯ್ತು ಅಂತಂತ. ಈ ಗೊತ್ತಿಲ್ಲದೆ ಇರೋದು ಆಗದು ಯಾವಾಗ ಅಂತಂದರೆ ಒಂದು ದೈವ ಶಕ್ತಿ ಇದ್ದಾಗ ಮಾತ್ರ ಅದು. ಸೊ ಹಾಗಾಗಿ ಅವತ್ತು ಈ ಸಿನಿಮಾದ ಒಂದು ಯಶಸ್ಸನ್ನು ನಾನು 3 ಜನರಿಗೆ ಡೆಡಿಕೇಟ್ ಮಾಡಿದ್ದೆ ಯಾವತ್ತು. ಒಂದು ನಮ್ಮ ದೈವ ನರ್ತಕರು ಮತ್ತು ಅವರ ಕುಟುಂಬದವರು, ಕನ್ನಡ ಜನತೆ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಯಾವತ್ತೂ ಇದರ ಯಶಸ್ಸನ್ನು ಅವ್ರಿಗೆ ಅರ್ಪಿಸಿದ್ದೀನಿ. ಅದು ನಾನು ಮನಸಾರೆ ಹೇಳಿರುವಂಥದ್ದು. ಇವತ್ತು ಪಟ್ಲ ಫೌಂಡೇಶನ್
ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಆಗ ಸತೀಶ್ ಅಣ್ಣ ಹೇಳ್ತಾ ಇದ್ರು, ಇಲ್ಲಿ ವೇದಿಕೆ ಮೇಲಿರುವಂಥ ಲಕ್ಷ್ಮೀ ಪುತ್ರರು ಸರಸ್ವತಿ ಪುತ್ರರು ಅಂತ. ಈ ಲಕ್ಷ್ಮೀ ಪುತ್ರರು ಇವರು ಗಳಿಸಿರೋ ಲಕ್ಷ್ಮಿಗೆ ಒಂದು ಬೆಲೆ ಸಿಗಬೇಕು, ಒಂದು ದುಡಿಮೆಗೆ ಒಂದು ಸಾರ್ಥಕತೆ ಸಿಗಬೇಕಂದ್ರೆ ಇವರು ಸರಸ್ವತಿ ಪುತ್ರರ ಸಹವಾಸ ಮಾಡಲೇಬೇಕು. ಸರಸ್ವತಿ ಪುತ್ರರಿಗೆ ಅವರ ಕಲೆಯನ್ನು ಒಂದು ವೇದಿಕೆಯಾಗಿ ಹೆಚ್ಚು ಜನರಿಗೆ ತಲುಪಿಸ್ಬೇಕಂದ್ರೆ ಈ ಲಕ್ಷ್ಮೀ ಪುತ್ರರು ಬೇಕೇ ಬೇಕು. ಹಾಗಾಗಿ ಇದೊಂದು ಕಾಂಬಿನೇಷನ್ ಇದೆ. ಈ ಕಾಂಬಿನೇಷನ್ನು ತಲುಪಿಸೋದು ಯಾರು? ಅದು ಸತೀಶಣ್ಣನಂತಹ ಬರೀ ಕಲಾವಿದರಾಗಿ ಬೆಳೆದು ಅವರಿಗಷ್ಟೇ ಅಲ್ಲದೆ ಬೇರೆ ಕಲಾವಿದರಿಗೂ ಕೂಡ ಸಹಾಯ ಆಗಬೇಕು, ಸಹಕಾರ ಆಗಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ಈ ಕೊಲಾಬರೇಷನ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಅದೊಂದು ತುಂಬ ಅದ್ಭುತವಾಗಿ, ಹೀಗೆ ಗುರು ಹಿರಿಯರು ಹೇಳದಂಥ ಒಂದು ಮಾತು, ಯಾವತ್ತೂ ಸಾರ್ಥಕತೆ ಹೇಗೆ ಸಿಗುತ್ತೆ ಅಂದರೆ ಆಚಾರ ವಿಚಾರವಾಗಿ ವಿಚಾರ ಪ್ರಚಾರಕ್ಕೆ ಹೋದಾಗ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅಂತ. ಸೊ ಇಂಥ ವ್ಯಕ್ತಿಗಳಿದ್ದಾಗ ಇಂಥ ಕಲಾವಿದರುಗಳನ್ನು ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬಂದು ಅವರಿಗೆ ಅವರ ಸಮಸ್ಯೆಗಳನ್ನು, ಯಾಕಂದರೆ ಈ ಪಟ್ಲ ಫೌಂಡೇಶನ್ ಕಾರ್ಯಕ್ರಮ ನಾನು ಬಿಡೋದಕ್ಕಾಗಲ್ಲ. ಯಾಕಂತಂದರೆ ನಾನು ಜೀವನದಲ್ಲಿ ಬಣ್ಣ ಹಚ್ಚಿದ್ದೆ ಯಕ್ಷಗಾನದಿಂದ. ಹಾಗಾಗಿ ಇದೊಂದು ಅವಿನಾಭಾವ ಸಂಬಂಧ, ನಂದೆಲ್ಲೋ ಒಂದು ಇಮೋಷ್ನಲಿ ಕನೆಕ್ಟೆಡ್ ಅದಕ್ಕೆ. ಯಾಕಂದರೆ ನಾನು 6ನೇ ಕ್ಲಾಸಲ್ಲಿ ಇದ್ದಾಗ, ಅಂದರೆ ಏನು ಪ್ರೊಫೆಷ್ನಲಿ ಮೇಳಗೀಳದಲ್ಲ, ನಮ್ಮಲ್ಲಿ ಊರಲ್ಲಿ ಒಂದು ಸಂಘ ಇತ್ತು, ಯುವಕರ ಸಂಘ. ಆ ಯುವಕರ ಸಂಘದಲ್ಲಿ ಪ್ರತಿ ವರ್ಷಕ್ಕೆ ಒಂದ್ಸಲ ಊರೆಲ್ಲ ಕಲೆಕ್ಷನ್ ಮಾಡಿ ವರ್ಷಕ್ಕೆ ಒಂದೇ ಒಂದು ಯಕ್ಷಗಾನ ಮಾಡ್ತಾ ಇದ್ವಿ. ಅದು ಪ್ರೊಫೆಷ್ನಲ್ ಯಕ್ಷಗಾನದವ್ರು ಏನಾದರೂ ಮೇಳದವ್ರು ನೋಡ್ಬಿಟ್ರೆ ಮಾತ್ರ ಬೇರೆ ಕಷ್ಟ ಆಗ್ತಿತ್ತು ಅದು. ಆದರೆ 6ನೇ ಕ್ಲಾಸಲ್ಲಿ ಇದ್ದಾಗ ಮೊದಲ ಬಾರಿಗೆ ನಾನು ಮೀನಾಕ್ಷಿ ಕಲ್ಯಾಣದಲ್ಲಿ ಷಣ್ಮುಖನ ಒಂದು ವೇಷವನ್ನು ಹಾಕಿದ್ದೆ. ಚಿಕ್ಕದಾಗಿ ಒಂದೇ ಒಂದು ಸೀನ್, ಒಂದು ಪ್ರವೇಶ, ಇನ್ನೊಂದು ಮಾತು, ಒಂದು ಯುದ್ಧ, ಮುಗಿತಲ್ಲಿಗೆ ಅಂತ. ಆದರೆ ಅಲ್ಲಿಂದ 4 ಜನರ ಮುಂದೆ ಮಾತಾಡೋದಕ್ಕೆ ಅಥವಾ ಒಂದು ಪಾತ್ರವನ್ನು ಮಾಡಿದಾಗ ನನಗೆ ಅದನ್ನು ತುಂಬ ಗಟ್ಟಿಯಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಆಗಿದ್ದೆ ಆ ಯಕ್ಷಗಾನ. ಅಲ್ಲಿಂದ ಸತತ 6 ವರ್ಷ ನಾನು ಮಾಡ್ಕೊಂಡು ಬರ್ತೀನಿ. ಅದಾದಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ಸೊ ಅದು ಬೇರೆನೇ ಜರ್ನಿ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಖಂಡಿತವಾಗ್ಲೂ ನಾನು ಬರಲೇಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದಕ್ಕೆ ನಾನೇ ಪದೇ ಪದೇ ಪ್ರವೀಣ್ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಇದು ಇವತ್ತ ಅವತ್ತ ಅಂತ ಕೇಳ್ತಾ ಇದ್ದೆ ನಾನು. ತುಂಬ ಅದ್ಭುತವಾದಂಥ ಕಾರ್ಯಕ್ರಮ. ಜೊತೆಗೆ ಈ ಸಲ ನನಗೆ ತುಂಬ ಖುಷಿ ಕೊಟ್ಟಿದ್ದು, ಈ ಬರೀ ಯಕ್ಷಗಾನ ಕಲಾವಿದರಿಗಷ್ಟೇ ಅಲ್ಲದೆ ಅದ್ರ ಜೊತೆಗೆ ಮಕ್ಕಳಿಗೆ ಅವರ ಸ್ಕಾಲರ್ಶಿಪ್ ಕೊಡ್ತಿರುವಂಥದ್ದಾಗ್ಬೋದು, ಇದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದೈವ ನರ್ತಕರ ಕುಟುಂಬದವರಿಗೆ ಸಹಾಯ ಮಾಡ್ತಿರೋದು ತುಂಬ ಖುಷಿ ಆಯಿತು. ಯಾಕಂದರೆ ಕಾಂತಾರ ಬಂದಾಗ ಒಂದು ಸುವರ್ಣ ನ್ಯೂಸಿನ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ತುಂಬ ಅದ್ಭುತವಾದ ಒಂದು ಕೆಲಸ ಮಾಡಿ 60 ವರ್ಷ ಮೇಲ್ಪಟ್ಟವರಿಗೆ ಮಾಸಾಶನ ಕೊಡೋತರಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ನಮಗೆಲ್ರಿಗೂ ಒಂದು ರಿಕ್ವೆಸ್ಟ್ ಇತ್ತು. ಯಾಕಂತಂದರೆ ದೈವ ನರ್ತಕರು ಅವರು ಇಡೀ ಜೀವನವನ್ನು ಅವರು ದೈವ ಸೇವೆಗೆ, ದೈವ ಚಾಕರಿಗೆ, ಅವರಿಗೆ 50 ವರ್ಷ ಹತ್ತತ್ರ ಬರ್ತಿರ್ಬೇಕಾದ್ರೆ ಅವ್ರ ಆರೋಗ್ಯ ಹಾಳಾಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ 60 ವರ್ಷಕ್ಕೆ ಅಂತಂದರೆ ಎಷ್ಟೋ ಜನರಿಗೆ 50 ವರ್ಷದಿಂದ ಕೊಟ್ಟರೆ ಅದು ಭಾಳ ಸಾಕಾರ ಆಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಅದಕ್ಕೆ ಸುಮಾರು ಮಾತುಕತೆಗಳನ್ನು ಮಾಡಿದ್ವಿ ನಾವು, ಆಗಿನ ಸರ್ಕಾರದ ಜೊತೆಗೆ ಆಗ್ಬೋದು, ಮತ್ತು ಮಾಧ್ಯಮದವ್ರ ಜೊತೆಗೆ ಆದರೂ ಆಗ್ಬೋದು. ಮುಂದೇನೂ ಕೂಡ ಅದು 50 ವರ್ಷದ ಒಳಪಟ್ಟವ್ರಿಗೆ, 50 ವರ್ಷದ ಮೇಲ್ಪಟ್ಟವ್ರಿಗೆ ಬರೋ ಥರದಲ್ಲ. ಆದರೆ ಎಷ್ಟೋ ಜನ ದೈವ ನರ್ತಕರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಸಾಕಾರ ಆಗುತ್ತೆ, ಸಹಾಯ ಆಗುತ್ತೆ. ಯಾಕಂದರೆ ನೋಡಿ, ದೇವರಿಗೆ ಮಂತ್ರ ಹೇಳಿದಾಗೆ, ದೈವಗಳಿಗೆ ಪಾರಿ ಹೇಳಿದಾಗೆ, ನಮ್ಮಲ್ಲಿ ಹೆಚ್ಚು ದೈವದ ನಂಬಿಕೆ, ದೈವದ ಆಚರಣೆಗಳು ಹೆಚ್ಚು ಆಗ್ತಾ ನಮ್ಮಲ್ಲಿ ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನೀವು ನೋಡಿದ್ರೆ ನೋಡಿ, 1990 ಮೇಲ್ಭಾಗದಲ್ಲಿ ನಮ್ಮಲ್ಲಿ ಈ ದೈವಾರಾಧನೆಯನ್ನು ತುಂಬ ಅದ್ಭುತವಾಗಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದರು. ಆವಾಗ ಬಾಂಬೆ ಗಿಂಬೆಗೆ ಹೋದಂಥ ಶೆಟ್ಟರು ಅವರಿಗೆಲ್ಲ ಬೇರೆ ವಿಷಯ. ಆದರೆ ಹೆಚ್ಚು ಸೇವೆ ಕೊಡ್ತಾ ಇವರು ಬೆಳೀತಾ ಹೋದರು. ಇವತ್ತು ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ದೈವಾರಾಧನೆ ಅನ್ನುವಂಥದ್ದು ಎಷ್ಟು ಗಟ್ಟಿಯಾಗಿ ನಿಂತಿದೆ. ಅದರಿಂದ ನಮಗೆ ಆ ದೈವದ ಆಶೀರ್ವಾದದಿಂದಾಗಿ ನಾವು ಎಲ್ಲವರೆಗೂ ಬೆಳಿತೀವಿ, ಎಲ್ಲವರೆಗೂ ಹೋಗ್ತೀವಿ. ಆ ದೈವದ ಶಕ್ತಿ ಏನು ಅನ್ನೋದಕ್ಕೆ ನನ್ನ ಪ್ರಕಾರ ನಾನೇ ಎಕ್ಸಾಂಪಲ್ ಅಂತ ಅಂದ್ಕೊಳ್ತೀನಿ. ಆ ದೈವ ಅಷ್ಟು ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ಹೋಗಿದೆ. ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡುವಂಥ ಒಂದು ಆಶೀರ್ವಾದ ಸಿಕ್ಕಿದೆ ಅನ್ನುವಂಥ ನಂಬಿಕೆ. ಜೊತೆಗೆ ಹೊರಗಡೆಯವ್ರಿಗೂ ಕೂಡ ಈ ದೈವದ ಶಕ್ತಿ ಏನು ಅನ್ನೋದು ಆ ಸಿನಿಮಾ ನಾನು ಮಾಡಿದ್ದಂತೂ ಅಲ್ವೇ ಅಲ್ಲ, ಅದಾಗಿ ಆಗಿದ್ದು ಅಂತ ನಾನು ಯಾವತ್ತೂ ಹೇಳಿದ್ದು. ಯಾಕಂತಂದರೆ ನಾನೊಬ್ಬ ಕುಂದಾಪುರದವನು. ನಮ್ಮಲ್ಲಿ ದರ್ಶನ ಜಾಸ್ತಿ, ದೈವಾರಾಧನೆಯ ಈ ಬ್ರಹ್ಮಾವರದಿಂದ ಈಚೆಗೆ ನಡೆಯುವಂಥ ಈ ಸೇವೆ ಏನಿದೆ, ಕೋಲ ಸೇವೆ ಏನಿದೆ, ಅದು ನಮ್ಮಲ್ಲಿ ಸ್ವಲ್ಪ ಕಡಿಮೆ. ನನಗೆ ಐಡಿಯಾನೇ ಇರಲಿಲ್ಲ. 2ನೇ ಲಾಕ್ಡೌನಲ್ಲಿ ಕೂತಿದ್ದಾಗ ಒಂದು ದಿವಸ ಸಡನ್ನಾಗಿ ಈ ಥರದ ಒಂದು ಯೋಚನೆ ಮಾಡ್ತಿದ್ದೆ. ಯಾಕೆ ಬಂತಂತನೂ ಕೂಡ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ದೈವ ಪ್ರೇರಣೆ ಇರ್ಬೋದೇನೋ, ಈ ಥರದೊಂದು ಸಿನಿಮಾ ಆಗಿ ಬರಬೇಕು ಅಂತಿತ್ತು ಅನ್ಸುತ್ತೆ. ಹಾಗಾಗಿ ಅದು ದೈವನೇ ಮಾಡಿಸ್ಕೊಂಡಿದೆ ಅಂತ ನಾನು ನಂಬ್ತೀನಿ.
ಸೊ ಆ ದೈವಕ್ಕೆ ಈ ಎಲ್ಲ ಯಶಸ್ಸನ್ನು ಅರ್ಪಿಸ್ತಾ ಆ ದೈವವನ್ನೇ ನಂಬಿಕೊಂಡು ಮುಂದಿನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದನ್ನ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಪಟ್ಲ ಫೌಂಡೇಶನ್ಗೆ ಇದು ಒಂದು ಅಭೂತಪೂರ್ವದಂಥ ಒಂದು ಸಕ್ಸಸ್. ಯಾಕಂತಂದರೆ ಇಷ್ಟು ಜನ ದಾನಿಗಳನ್ನು ಜೊತೆಗೆ ಸೇರಿಸ್ಕೊಂಡು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇಂಥ ಒಂದು ಅದ್ಭುತ ಕೆಲಸ ಮಾಡ್ತಿರೋರಿಗೆ ಸತೀಶ್ ಅಣ್ಣಂಗೆ, ಇಡೀ ಫೌಂಡೇಶನ್ನ ಎಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮುಂದೇನು ಸಹ ನಮ್ಮ ಇದೊಂದು ಭಾಳ ಒಂದು ಪ್ರೇರಣೆ, ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನಲ್ ಆಗಿರುವಂಥ ಒಂದು ವಿಚಾರ. ಯಾಕಂದರೆ ನಾನು ಕೂಡ ಒಂದಷ್ಟು ಯೋಚನೆ ಮಾಡಿದ್ದೆ, ಅದು ಅನೌನ್ಸ್ಮೆಂಟ್ ಥರ ಆಗೋದು ಬೇಡ. ಸೊ ನಿಮ್ಮ ಈ ಕೆಲಸ ಇನ್ನು ಹೆಚ್ಚೆಚ್ಚು ಜನರಿಗೆ ಪ್ರೇರಣೆ ಆಗಲಿ, ಇನ್ನು ಹೆಚ್ಚೆಚ್ಚು ಸಮಾಜಮುಖಿಯಾದಂಥ ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಅಂದ್ಕೊಂಡು ನಾನು ಕೇಳ್ಕೊಳ್ತೀನಿ. ನಾನು ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದಾಗಲಿ ಎಲ್ಲರೂ. ಥ್ಯಾಂಕ್ ಯು. ಒಂದು ಡೈಲಾಗ್ ಬೇಕು ಬೇಡವಾ? ಕಾಯ್ತಾ ಇದ್ದಾರೆ. ಅಲ್ಲ, ಡೈಲಾಗಲ್ಲ ಸದಾಶಿವಣ್ಣ ಆ ರೇಂಜಿಗೆ ಇಡೀ ಹಾಡು ಹಾಡಿ ಈಗ ನಾವು ಡೈಲಾಗೆಲ್ಲ ಹೇಳಿದ್ರೆ ಸರಿಯಾಗುತ್ತಾ? ಬಟ್ ಇವತ್ತಿಗೆ ಕಾಂತಾರದ್ದೇ ಎಲ್ಲ ಕಡೆಗೆ ಅದನ್ನೇ ಹೇಳಿದ್ದೀನಿ. ಬೇರೆ ವಿಷಯ, ನಮ್ಮ ಆಚರಣೆಗಳ ಬಗ್ಗೆ ಅಥವಾ ನಮ್ಮ ನಂಬಿಕೆಗಳ ಬಗ್ಗೆ ಒಂದಷ್ಟು ಸಮಸ್ಯೆಗಳಾದಾಗ, ಪೆಟ್ಟಾದಾಗ ಏನಾಗುತ್ತೆ ಅನ್ನೋದ್ರ ಒಂದು ನಮ್ಮ ಊರವ್ರದ್ದೊಂದು ಒಪಿನಿಯನ್ ಇದ್ದಂಗೆ, ಅದು ಅದೊಂದು ರಿಯಾಕ್ಷನ್ ಇದ್ದಾಗೆ. ಮುರಳಿ ಮತ್ತೆ ನಂದು ಕೋಲನಲ್ಲಿ ನಿಲ್ಸಕ್ಕೆ ಬಂದಾಗ ಏನು ರಿಯಾಕ್ಟ್ ಮಾಡ್ತೀವಿ ನಾವು, ಅಷ್ಟೇ ಇದ್ದಿದ್ದು ಅಷ್ಟೇ. ಅದರಲ್ಲಿ ಹೀಗೆ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನಿನ್ನ ಅಪ್ಪನಿಗೆ ಹುಟ್ಟಿದವರಾದ್ರೆ ಬಂದ್ ಮಾಡ್ಸಾ, ಇಲ್ಲಿ ಜೀವಂತ ಹೇಗೆ ಹೋಗ್ತೀನಿ ಅಂತ ನಾನು ನೋಡ್ತೇನೆ. ಇವತ್ತು ಕೆಲವರಿಗೆ ಮೋಸ್ಟ್ಲಿ ಇದೆಲ್ಲ ಯೋಚನೆಗೆ ಬರ್ಬೋದೇನೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಬಹಳ ಪ್ರೀತಿಯಿಂದ, ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ಜೋರಾದ ಕೈ ಚಪ್ಪಾಳೆ ಮೂಲಕ ರಿಷಭಣ್ಣನಿಗೆ ಒಂದು ಅಭಿನಂದನೆ ನಿಮ್ಮ ಮೂಲಕ ಅರ್ಪಿಸೋಣ.